ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಯೇಸು ನಾಮದಲ್ಲಿ ನಾನು ಕೂಡ ಚೆನ್ನಾಗಾಗ್ತಾ ಬರ್ತಾ ಇದ್ದೀನಿ. ಪ್ರಿಯರೇ, ಯೇಸು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಯೇಸು ಬಂದಿದ್ದು ಪ್ರೀತಿ ಕೊಡಲು, ಸಮೃದ್ಧಿಯಾದ ಪ್ರೀತಿ ಕೊಡಲು. ಮನುಷ್ಯ ಕೊಟ್ಟರೆ ಯಾವಾಗಲೂ ಅಲ್ಪ, ದೇವರು ಕೊಟ್ಟರೆ ಅಧಿಕ, ತುಂಬಿ ತುಳುಕಿ ಅದಿಮಿ ಕುಲಿಕೆ ಅವರು ಕೊಡೋದು. ಅದಕ್ಕೆ ಯೇಸು ಹೇಳ್ತಾರೆ, ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವ ಯೇಸು ಹೇಳ್ತಾರೆ, ಯೆಶಾಯ ಪ್ರವಾದಿ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಹೆತ್ತ ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯಲ್ಲ. ಹಾಲು ಕುಡಿಯುವ ಮಗುವನ್ನು ಒಂದು ವೇಳೆ ತಾಯಿ ಮರೆತರೂ ಮರಿಬೋದು, ಆದರೆ ನಾನು ನಿನ್ನನ್ನು ಮರೆಯಲ್ಲ. ಯಾಕೆ ಹೇಳಿ? ನಾನು ಪ್ರೀತಿ ಮಾಡೋದು ಶಾಶ್ವತವಾದ ಪ್ರೀತಿಯಿಂದ, ಶಾಶ್ವತವಾದ ಪ್ರೀತಿಯಿಂದ. ಯೆರೆಮೀಯ ಪ್ರವಾದಿ ಗ್ರಂಥ 31ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಸರ್ವೇಶ್ವರನಾದ ನಾನು ದೂರದಿಂದ ಅದಕ್ಕೆ ದರ್ಶನ ಕೊಟ್ಟು, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ, ಈ ಕಾರಣದಿಂದ ನಿನ್ನನ್ನು ಆಕರ್ಷಿಸಿಕೊಂಡಿದ್ದೇನೆ, ಅಚಲ ಪ್ರೇಮದಿಂದ. ಯಾವ ಪ್ರೇಮದಿಂದ? ಅಚಲ ಪ್ರೇಮ, ಶಾಶ್ವತವಾದ ಪ್ರೇಮ. ಆ ಶಾಶ್ವತವಾದ ಪ್ರೇಮವನ್ನು ಅವರು ತೋರಿಸಿದ್ದು ಶಿಲುಬೆಯ ಮೇಲೆ. ಆ ಶಿಲುಬೆಯ ಮೇಲೆ ತೋರಿಸಿದ ಪ್ರೀತಿ ಪರಿಪೂರ್ಣಗೊಂಡ ಪ್ರೀತಿ, ಪರಿಪೂರ್ಣಗೊಂಡ ಪ್ರೀತಿ. ಆ ಪರಿಪೂರ್ಣಗೊಂಡ ಪ್ರೀತಿ ನಮ್ಮಲ್ಲಿ, ನನ್ನಲ್ಲಿ, ನಿಮ್ಮಲ್ಲಿ ಕಾರ್ಯರೂಪಗೊಳ್ಳುವಾಗ, ಈಗ ನೋಡಿ, ದೇವ್ರ ವಾಕ್ಯ ಹೇಳುತ್ತೆ, ಬೆಳಕು ಬೆಳಗಿಸುವ ವಸ್ತುಗಳೆಲ್ಲ ಕಂಗೊಳಿಸುವುದು, ಹೀಗೆ ಕಂಗೊಳಿಸುವುದೆಲ್ಲ ಬೆಳಕಾಗುವುದು. ದೇವರ ಪ್ರೀತಿ, ಆ ಬೆಳಕು ನನ್ನ ಮೇಲೆ ಬಿದ್ದಾಗ, ನನ್ನಿಂದ ಅನೇಕರಿಗೆ ಅದು ಪಸರಿಸುವಾಗ, ಅದೆಲ್ಲವೂ ಬೆಳಕಾಗಿ ಮಾರ್ಪಡುತ್ತೆ. ಅವರೆಲ್ಲರೂ ಬೆಳಕಾಗಿ ಮಾರ್ಪಡ್ತಾರೆ. ಹಾಗೆ ದೇವರ ಪ್ರೀತಿಯಿಂದ ತುಂಬಿಕೊಂಡಂತಹ ಬ್ರದರ್ ಟಿ.ಕೆ. ಜಾರ್ಜ್ ಅವರು ಈ ಲೋಕಕ್ಕೆ ಅನೇಕರಿಗೆ ಪ್ರೀತಿಯನ್ನು ಮಾತ್ರ ಹಂಚಿದವರು. ಅವರಲ್ಲಿ ಎಷ್ಟೋ ನೋವುಗಳಿದ್ರು, ಎಷ್ಟೋ ವೇದನೆಗಳಿದ್ರು. ಅವರು ಯಾವಾಗಲೂ ಒಂದು ಹಸನ್ಮುಖಿ, ಯಾವಾಗಲೂ ಒಂದು ನಗುಮುಖದಂತಹ ಒಂದು ವ್ಯಕ್ತಿತ್ವ ಉಳ್ಳ ಬ್ರದರ್ ಟಿ.ಕೆ. ಜಾರ್ಜ್ ಯಾರನ್ನ ನೋಡಿದ್ರೆ ಹೇಳ್ತಾ ಇದ್ದಿದ್ದು ಒಂದೇ ಕೊನೆಗೆ, ಐ ಲವ್ ಯು ಸಿಸ್ಟರ್, ಐ ಲವ್ ಯು ಫಾದರ್, ಐ ಲವ್ ಯು ಬ್ರದರ್, ಐ ಲವ್ ಯು. ಯಾರನ್ನೇ ನೋಡ್ಲಿ ಐ ಲವ್ ಯು. ನಾನು ಯಾವಾಗಲೂ ಹೇಳ್ತಿದ್ದೆ, ಅಣ್ಣ ಹೋಲ್ಸೇಲ್ ಆಗಿ ಎಲ್ಲರಿಗೆ ಐ ಲವ್ ಯು, ಐ ಲವ್ ಯು ಅಂತ ಹೇಳ್ಬೇಡಿ. ಮತ್ತೆ ಯಾರಾದ್ರೂ ತಪ್ಪಕ್ಕೂ ತಿಳ್ಕೊಂಡ್ರೆ ಕಷ್ಟ. ತಿಳಿದ್ರೆ ತಿಳ್ಕೊಳ್ಳಿ ಬಿಡೆ, ದೇವರ ಪ್ರೀತಿ ಅದೇ. ದೇವರು ಹೇಳಿದ, ಯೇಸು ಹೇಳಿದ ಒಂದೇ ಐ ಲವ್ ಯು. ನಾನು ಐ ಲವ್ ಯುನ ಹೇಳ್ತಾ ಇದ್ದೀನಿ. ಆ ಐ ಲವ್ ಯು, ಐ ಲವ್ ಯು, ಐ ಲವ್ ಯುನೇ 77 ದಿನ ಅವರು ICU ಇರುವಾಗ ಫಾದರ್ ಫ್ರಾಂಕ್ಲಿನ್ ಅವರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರುವಾಗ, ಅವರಿಗಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಾರ್ಥಿಸ್ತಾ ಇದ್ದಿದ್ದು ಆ ಐ ಲವ್ ಯುನ ಫಲ, ಆ ಐ ಲವ್ ಯುನ ಫಲ. ಬ್ರದರ್ ಟಿ.ಕೆ. ಜಾರ್ಜ್ನ ನೆನೆಸುವವರೆಲ್ಲ ಹೇಳೋದು ಒಂದೇ, ಯಾವಾಗ್ಲೂ ಸಿಸ್ಟರ್ ಒಂದು ನಗುಮುಖ ನಮ್ಮ ಮೇಲೆ, ಒಂದು ಪ್ರೀತಿ ತೋರಿಸ್ತಾ ಇದ್ರು ಸಿಸ್ಟರ್. ಆ ಪ್ರೀತಿ ಐ ಲವ್ ಯು, ಐ ಲವ್ ಯು. ಯಾರೇ ಸಿಕ್ಲಿ ಅವರಿಗೆ ಭೇದ ಭಾವ ಇಲ್ಲ. ಶ್ರೀಮಂತರು, ಬಡವರು, ಇವರು ಹಂಗೆ, ಅವ್ರು ಹಿಂಗೆ, ಅವರು ಪಾಪಿ, ಅವರು ಇದು, ಅವರು ಅದು, ಅವರ ಕ್ಯಾರೆಕ್ಟರೈಸೇಷನ್ ಮಾಡೋದು ಏನು ಗೊತ್ತಿಲ್ಲ ಅವರಿಗೆ. ತುಂಬ ಮುಗ್ಧ. ಅವರಿಗೆ ಗೊತ್ತಿರೋದೆಲ್ಲ ಯೇಸು, ಅವರಿಗೆ ಗೊತ್ತಿರೋದೆಲ್ಲ ಐ ಲವ್ ಯು. ಯಾರು ಸಿಕ್ಲಿ ಐ ಲವ್ ಯು. ಆ ಯೇಸುವಿನ ಪ್ರೀತಿಯಿಂದ ತುಂಬಿಕೊಂಡ ಬ್ರದರ್ ಟಿ.ಕೆ. ಜಾರ್ಜ್ ನಮಗೆಲ್ಲರಿಗೂ ಐ ಲವ್ ಯು, ಐ ಲವ್ ಯು ಹೇಳಿರುವಾಗ, ನಾನು ನೀವು ಇವತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಯೇಸುವಿನ ಮುಖಾಂತರ ಬ್ರದರ್ ತೋರಿಸಿದ ಆ ಪ್ರೀತಿ ಲೋಕಕ್ಕೆ ನಾವು ಆ ಪ್ರೀತಿಯನ್ನು ತೋರಿಸ್ಬೇಕು, ನಾವು ಆ ಪ್ರೀತಿಯನ್ನು ತೋರಿಸ್ಬೇಕು. ಯೇಸು ಸ್ವಾಮಿ ಹೇಗೆ ಆ ಪ್ರೀತಿಯನ್ನು ತೋರಿಸಿದ್ರು? 100 ಕುರಿಗಳಲ್ಲಿ 1 ಕುರಿ ತಪ್ಪಿ ಹೋದಾಗ, ಅದು ಮುಳ್ಳಿನ ಪೊದೆಯಲ್ಲಿ ಅವಿತುಕೊಂಡಿರುವಾಗ, ಅದು ಹೋಗಿ ಸಿಕ್ಕಿ ಹಾಕಿಕೊಂಡಿರುವಾಗ, ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಆ 99 ಕುರಿಯನ್ನು ಅಲ್ಲೇ ಬಿಟ್ಟು ಅವರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಯೇಸು ಸ್ವಾಮಿಗೆ ಕಾಳಜಿ ಇರ್ಲಿಲ್ವಾ? ಆ 99 ಕುರಿಯ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇತ್ತು. ಆದ್ರೆ ಆ 99 ಕುರಿಗಾಹಿಯ ಧ್ವನಿ ಕೇಳದೆ ಹಿಂದೆ ಮುಂದೆ ಚಲಿಸಲ್ಲ. ಆದ್ರೆ ಆ 1 ಕುರಿ ಉಂಟಲ್ಲ, ತುಂಟ ಕುರಿ, ಅದು ಮಾತ್ರ ಎಲ್ಲೆಲ್ಲೋ ಆರ್ಕೊಂಡು ಹೋಗಿ ಮುಳ್ಳಿನ ಪೊದೆಯಲ್ಲಿರೋದು. ನಾನು ಒಳ್ಳೆಯ ಕುರುಬ ಯೇಸು ಶೆಪರ್ಡ್ಶಿಪ್ ಒಂದು ಫೋಟೋ ಬರುತ್ತಲ್ಲ ಯಾವಾಗ್ಲೂ, ಯೇಸು ಸ್ವಾಮಿ ಒಂದು ಕುರಿಯನ್ನು ಒಂದ ತೋಳಲ್ಲಿ ಇಟ್ಕೊಳ್ಳೋದು ಅಥವಾ ಹಿಂಗೆ ಇಟ್ಕೊಂಡಿರ್ತಾರೆ, ಸುತ್ತು ತುಂಬಾ ಕುರಿಗಳು ಹಿಂಗೆ ಆಸೆಯಲ್ಲಿ ನೋಡ್ತಾ ಇರ್ತದಲ್ಲ. ಯಾವಾಗ್ಲೂ ನಾನು ಹೇಳೋದು, ಆ ಯೇಸುವಿನ ಕೈಯಲ್ಲಿ, ಆ ತೋಳಲ್ಲಿ ಇರುವ ಕುರಿ ನಾನು,
ತುಂಟ ಕುರಿ. ಏಕೆಂದ್ರೆ ನನಗೆ ಯೇಸುವಿನ ಬಗ್ಗೆನೇ ಗೊತ್ತಿರಲಿಲ್ಲ. ಒಂದು ಅನ್ಯ ಜನಾಂಗದಲ್ಲಿ, ಒಂದು ಅಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ನನ್ನನ್ನು ಪ್ರಭು ಯೇಸು ಮುದ್ದು ಮಾಡಿ, ಪ್ರೀತಿ ಮಾಡಿ, ಅವರ ಕರಗಳಲ್ಲಿ ಎತ್ತುಕೊಂಡು, ಅವರ ತೋಳಲ್ಲಿ ಇಟ್ಟುಕೊಂಡು, ನಾನು ಯಾವಾಗ್ಲೂ ಬ್ರದರ್ ಹತ್ರ ಹೇಳ್ತಿದ್ದೆ, ಆಸೆಯಿಂದ ನೋಡ್ತಾ ಇರುವ ಕುರಿ ಉಂಟಲ್ಲ ಕೆಳಗಿಂದ, ಅದೆಲ್ಲ ನೀವೆಲ್ಲ ಹುಟ್ಟು ಕ್ರೈಸ್ತರು. ಆಸೆಯಿಂದ ಯೇಸು ಸ್ವಾಮಿ ಎತ್ಕೊಳ್ಳಿ ಅಂತ ನೋಡ್ತಾ ಇದ್ದೀರಾ. ಆದ್ರೆ ನಾನು ಯೇಸುವನ್ನೇ ಗೊತ್ತಿರ್ಲಿಲ್ಲ, ನನ್ನೇ ಎತ್ಕೊಂಡ್ಬಂದು ಯೇಸು ತೋಳಲ್ಲಿ ಇಟ್ಕೊಂಡ್ರು ಅಂತ ನಾನು ಯಾವಾಗ್ಲೂ ತಮಾಷೆಯಾಗಿ ಹೇಳ್ತಾ ಇದ್ದೆ. ನಿಜ ಪ್ರಿಯರೇ, ನೀನು ಹೇಗೇ ಇರು, ಯಾವುದೇ ಅವಸ್ಥೆ ಇರು, ಯೇಸು ನಿನ್ನನ್ನು ಅಪ್ಪಿಕೊಳ್ತಾರೆ. ಆ ಒಳ್ಳೆ ಕುರಿಗಾಯಿ ಯೇಸು ಹತ್ರ ಬಾ. ನೀನು ಅವರಿಗೆ ಹೇಳಕ್ಕೆ ಗೊತ್ತಿರೋದೊಂದೇ ಐ ಲವ್ ಯು. ಯೇಸುವಿಗೆ ಹೇಳಕ್ಕೆ ಗೊತ್ತಿರೋದೊಂದೇ ಐ ಲವ್ ಯು. ಆ ಐ ಲವ್ ಯು ಅನ್ನು ಅವರು ತೋರಿಸಿಕೊಟ್ಟಿದ್ದು ಅವರ ಶಿಲುಬೆಯ ಮೇಲೆ, ಶಿಲುಬೆಯ ಪ್ರೇಮದಲ್ಲಿ ಅವರು ತೋರಿಸಿಕೊಟ್ರು ಪ್ರಿಯರೇ. ಆ ವಾಗ್ದಾನಗಳೇ ಇವತ್ತು ನಮಗೆ 8,000 ವಾಗ್ದಾನಗಳು, ಅವರ ಪ್ರೀತಿಯ ವಾಗ್ದಾನಗಳು 8,000 ವಾಗ್ದಾನಗಳು. ನೋಡಿ, ಇವತ್ತು ಸಾಕ್ಷಿ ಹೇಳಕ್ಕೆ ಎಷ್ಟೋ ಜನ ಬರ್ತಾರೆ ಧ್ಯಾನ ಕೂಟಗಳಲ್ಲಿ. ಅವ್ರು ಹೇಳ್ತಾರೆ, ನಾನು ಕಳ್ಳನಾಗಿದ್ದೆ, ನಾನು ಯೇಸುವಿನ ವಾಕ್ಯ ಕೇಳಿದೆ, ಅವರ ಪ್ರೀತಿಯನ್ನು ಅನುಭವಿಸಿದೆ, ನಾನು ಕಳ್ಳತನ ಬಿಟ್ಟುಬಿಟ್ಟೆ, ನಾನು ವ್ಯಭಿಚಾರ ಮಾಡ್ತಾ ಇದ್ದೆ, ನಾನು ಯೇಸುವಿನ ಪ್ರೀತಿಯನ್ನು ಅನುಭವಿಸಿದೆ, ಆ ಕೆಟ್ಟ ದುರ್ಗುಣವನ್ನು ನಾನು ಬಿಟ್ಟುಬಿಟ್ಟೆ. ನಿಮಗೆ ಗೊತ್ತುಂಟಾ, ಬಾಂಬೆಯಲ್ಲಿ ರೆಡ್ ಸ್ಟ್ರೀಟಲ್ಲಿ ಇದ್ದಂತಹ ಒಂದು ಮಹಿಳೆಗೆ ಯಾರೋ ಒಬ್ರು ಸಹೋದರ ದೇವರ ವಾಕ್ಯ ಶುಭ ಸಂದೇಶ ಸಾರಿದಾಗ ಆ ಮಹಿಳೆ ವಾಪಸ್ ಬಂದು ಇವತ್ತು ಅವರು ಶುಭ ಸಂದೇಶ ಸಾರ್ತಾ ಇದ್ದಾರೆ ಅನೇಕರಿಗೆ. ಯಾರಿಗೆ ಗೊತ್ತಾ? ವ್ಯಭಿಚಾರದಲ್ಲಿ ಮುಳುಗಿರ್ತಾರಲ್ಲ, ಅಂತ ಲೈಸೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರಲ್ವಾ, ಪ್ರಾಸ್ಟಿಟ್ಯೂಷನ್ ಲೈಸೆನ್ಸ್ ಇಟ್ಕೊಂಡು ಮಾಡ್ತಾರಲ್ಲ, ಅಂಥವರಿಗೆ ಇವತ್ತು ಶುಭ ಸಂದೇಶ ಸಾರಿ ದೇವರ ವಾಕ್ಯವನ್ನು ಹೇಳಿ ಆ ಮಗಳು ಇವತ್ತು ಅನೇಕ ವ್ಯಭಿಚಾರಿಗಳನ್ನು ದೇವರೆಡೆಗೆ ಬಾಂಬೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಎಷ್ಟೋ ಮಂದಿ ಆ ಥರ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತು, ಒಂದು ಹುಡುಗಿ, ನಾನು ನನ್ನ ಬುಕ್ಕಲ್ಲಿ ಸಹ ಬರಿತಾ ಇದ್ದೀನಿ ಆ ಹುಡುಗಿಗಾಗಿ. ಆ ಹುಡುಗಿನ ಯಾರೋ 4 ಜನ ಸೇರಿ ಅತ್ಯಾಚಾರ ಮಾಡಿದ್ರು. ಆ ಹುಡುಗಿ ಯಾರೋ ಒಬ್ಬ ಅದರಲ್ಲಿ ಅತ್ಯಾಚಾರ ಮಾಡಿದ್ರಲ್ಲಿ ಒಬ್ಬನಿಗೆ ಏಡ್ಸ್ ಇತ್ತು, HIV ಇತ್ತು. ಈ ಹುಡುಗಿಗೆ ಆ HIV ಬಂತು. ಈ ಹುಡುಗಿಗೆ ಸಿಟ್ಟು, ಗಂಡಸರನ್ನ ಕಂಡ್ರೆ ಆಗಲ್ಲ, ಸಿಕ್ಕಿದವರಿಗೆಲ್ಲ HIV ಹರಡಿಸಕ್ಕೆ ಶುರು ಮಾಡಿದ್ಲು. ಅದು ಒಂದು ಸಿಸ್ಟ್ರಿಗೆ ಗೊತ್ತಾಗಿ, ಒಂದು ಸಿಸ್ಟರ್ ಆ ಹುಡುಗಿಯನ್ನು ನನ್ನ ಹತ್ರ ಕರ್ಕೊಂಡು ಬಂದ್ರು. ಅವಳಿಗೆ ಎಷ್ಟು ದ್ವೇಷ ಇತ್ತಂದ್ರೆ, ಗಂಡಸರನ್ನ ಸಿಕ್ಕಿದ್ರೆ ಹಿಂಗೆ ಸಿಗ್ಗಾಕ್ಬಿಡ್ಬೇಕು ಅಂಥ ದ್ವೇಷ ಅವಳಿಗೆ. ಎಲ್ಲರೂ ಕೆಟ್ಟವರು, ಗಂಡಸರು ಅಂದ್ರೆ ಕಾಮ ಪಿಶಾಚಿಗಳು, ಆ ಥರ ಆ ಹುಡುಗಿಯ ಭಾವನೆ, ನಂದಲ್ಲ, ಆ ಹುಡುಗಿಯ ಭಾವನೆ ಹಾಗೆ ಇತ್ತು. ಅವಳಿಗೆ ಕೌನ್ಸಿಲಿಂಗ್ ಮಾಡಿ ಆ ಹುಡುಗಿನ ಹೊರಗಡೆ ತಂದಾಗ ಈಗಲೂ ಅವಳಿಗೆ HIV ಇದೆ. ಆದರೆ ಹುಡುಗಿ ಇವತ್ತು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾಳೆ ಅಂದ್ರೆ, ಆ ಸಿಸ್ಟರ್ದು ಸಹಾಯ ತಗೊಂಡು ಒಂದು ಮನೆ ಶುರು ಮಾಡಿ, ಇವತ್ತು HIV ಏಡ್ಸಲ್ಲಿ ಎಷ್ಟೋ ತಂದೆ ತಾಯಿಗಳು ಸತ್ತು ಹೋಗ್ತಾರಲ್ಲ, ಅವರಿಗೆ ಕೆಲವು ಮಕ್ಕಳು ಇರ್ತಾರಲ್ಲ, ಪುಟ್ಟ ಮಕ್ಕಳು, ಅವರಿಗೂ HIV ಇರುತ್ತೆ ಕೆಲವರಿಗೆ. ಅಂಥ ಮಕ್ಕಳನ್ನ ತಂದು ಸಾಕುವಂತಹ 65-69 ಮಕ್ಕಳನ್ನ ಇವತ್ತು ಸಾಕುವಂತಹ ಒಂದು ದೊಡ್ಡ ಒಂದು ಪ್ರೀತಿಯ ತಾಯಿಯಾಗಿ ಆ ತಾಯಿ ಮಾರ್ಪಟ್ಲು. ದ್ವೇಷ ಪ್ರೇಮವಾಗಿ ಮಾರ್ಪಟ್ಟಾಗ, ಆ ಪ್ರೇಮ ಯೇಸುವಿನ ಕರುಣೆಯಾಗಿ ಮಾರ್ಪಟ್ಟಾಗ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಎಷ್ಟೋ ಮಂದಿ ಮುಂದಾಗ್ತಾ ಇದ್ದಾರೆ. ನಾನು ಕೇಳಿದ್ದೀನಿ, ಸ್ನೇಹಾಲಯದ ಜೋಸೆಫ್ ಅವ್ರು ಹೇಳ್ತಾ ಇದ್ರು, ನಾನೊಂದು ರೌಡಿಸಮ್ ಮಾಡ್ತಾ ಇದ್ದೆ, ದೇವರ ಪ್ರೀತಿಯಿಂದ ತುಂಬಿಕೊಂಡೆ, ಇವತ್ತು ಹಾದಿ ಬೀದಿಯಲ್ಲಿ ಮಲಗಿರುವ ಭಿಕ್ಷುಕರನ್ನೆಲ್ಲ ಕರ್ಕೊಂಡೋಗಿ ಸಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಎಷ್ಟೋ ಮಂದಿ ದೇವರ ಕರುಣೆಯಿಂದ ತುಂಬಲ್ಪಟ್ಟಾಗ, ಯೇಸುವಿನ ಪ್ರೀತಿಯನ್ನು ಅನುಭವಿಸುವಾಗ ಅವರೆಲ್ಲರೂ ಇವತ್ತು ಮಾರ್ಪಡ್ತಾ ಇದ್ದಾರೆ ಪ್ರಿಯರೇ, ಮಾರ್ಪಡ್ತಾ ಇದ್ದಾರೆ. ಕೇರಳದಲ್ಲಿ ಒಂದು ಸಹೋದರನ ಬಗ್ಗೆ ನಾನು ಕೇಳಿದ್ದೆ. ಅವನು ಏನು ರೌಡಿಸಮ್ ಮಾಡ್ತಾ ಇದ್ದ, ಕೊಲೆ ಮಾಡ್ತಾ ಇದ್ದ, ದರೋಡೆ ಮಾಡ್ತಾ ಇದ್ದ, ಏನೆಲ್ಲ ಮಾಡ್ತಾ ಇದ್ದ. ಶ್ರೀಮಂತ ಕುಟುಂಬದ ವ್ಯಕ್ತಿ, ಆದರೆ ಕುಟುಂಬದಿಂದ ಪ್ರೀತಿ ಸಿಕ್ಕಿಲ್ಲ. ಪ್ರೀತಿ ಸಿಕ್ಕದೆ ಅನೇಕ ಅಡ್ಡದಾರಿಗಳನ್ನ ಹಿಡಿದು ಕುಡಿಯೋದು, ಸೇದೋದು, ಅನೇಕ ದಾರಿಗಳನ್ನ ಹಿಡಿದಾಗ ಯಾರೋ ಒಬ್ರು ಆ ವ್ಯಕ್ತಿಯನ್ನು ಪೋಟ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಧ್ಯಾನಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಧ್ಯಾನದಲ್ಲಿ ಭಾಗವಹಿಸಿದ್ರು, ದೇವರ ವಾಕ್ಯವನ್ನು ಕೇಳಿದ್ರು. ಆ ವಾಕ್ಯದಲ್ಲಿ ತುಂಬಿಕೊಂಡ ಆ ವ್ಯಕ್ತಿ ವಾಪಸ್ ಬಂದ್ರು. ಒಂದಿನ ನೋಡ್ತಾರೆ, ದಾರಿ ಬದಿಯಲ್ಲಿ ಯಾರೋ ಒಬ್ಬ ಅವನು ಕಕ್ಕ ಮಾಡಿ ಆ ಕಕ್ಕವನ್ನು ಅವನೇ ತೆಗೆದು ತಿನ್ನುವಂತಹ ಒಂದು ಅವಸ್ಥೆ. ಇವನು ಒಳಗೆ ತುಂಬ ನೋವಾಯ್ತು. ಅಲ್ಲಿ ಫಾದರ್ ಹೇಳಿದ್ರು, ಸರ್ವರಲ್ಲಿ ಯೇಸು ಇದ್ದಾರೆ, ಪ್ರತಿಯೊಬ್ಬರಲ್ಲಿ ಯೇಸು ಇದ್ದಾರೆ. ಕೊಲೋಸಿ 3:11 ಹೇಳುತ್ತೆ, ಯೇಸು ಸಮಸ್ತರಲ್ಲಿ ಸಮಸ್ತರು, ಯೇಸು ಸರ್ವರಲ್ಲಿದ್ದಾರೆ, ಯೇಸು ನನ್ನಲ್ಲಿದ್ದಾರೆ, ನಿನ್ನಲ್ಲಿದ್ದಾರೆ, ಚಿಕ್ಕವರಲ್ಲಿ ದೊಡ್ಡವರಲ್ಲಿ, ಶ್ರೀಮಂತರಲ್ಲಿ ಬಡವರಲ್ಲಿ ಎಲ್ಲರಲ್ಲೂ ಯೇಸು ಇದ್ದಾರೆ. ಈ ವ್ಯಕ್ತಿಯ ಮನ ಕರಗಿತು.
ಆ ವ್ಯಕ್ತಿಯಲ್ಲಿ ಯೇಸು ಇದ್ದಾರೆ. ನಾನು ಆ ವ್ಯಕ್ತಿಯನ್ನು ಬಿಟ್ಟು ಹೋದ್ರೆ ಯೇಸುವನ್ನು ಬಿಟ್ಟು ಹೋದಂತೆ. ಅವನು ಕರ್ಕೊಂಡೋದ, ಸ್ನಾನ ಮಾಡಿಸ್ದ, ಆ ತಲೆಯನ್ನೆಲ್ಲ ಬೋಡಿಸ್ದ, ಊಟ ಕೊಟ್ಟ. ಅಷ್ಟು ತನಕ ಕುಟುಂಬದಲ್ಲಿ ಮಗ ಒಳ್ಳೇದಾದರೆ ಸಾಕು ಅಂತ ಅಪ್ಪ ಅಮ್ಮ ನೆನೆಸಿದ್ರು. ಯಾವಾಗ ಒಬ್ಬ ಭಿಕ್ಷುಕನನ್ನು ದಾರಿಯಲ್ಲಿ ಬಿದ್ದಿರುವವನ್ನ ಎತ್ಕೊಂಬಂದ ತಂದೆ ತಾಯಿಗೆ ಸಿಟ್ಟು ಬಂತು. ಯಾವಾಗಲೂ ನಾನು ನೀವು ಕೂಡ ಹಾಗೆ, ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಆದರೆ ಒಳ್ಳೆ ಕಾರ್ಯ ಮಾಡುವಾಗ ಕಷ್ಟ ನಮಗೆ ಬರದಾಗೆ ನೋಡ್ಕೋಬೇಕು ಅಂತ ನೆನೆಸುವ ತಂದೆ ತಾಯಿಗಳು ನಾವು ಎಷ್ಟೋ ಮಂದಿ ಇದ್ದೀವಿ. ಆ ಗುಣಗಳನ್ನ ಬಿಡಿ ಪ್ರಿಯರೇ. ಆ ವ್ಯಕ್ತಿಗೆ ತಂದೆ ತಾಯಿಗಳು ಹೇಳಿದ್ರು, ಇವನ ಇಲ್ಲಿಟ್ಟುಕೊಳ್ಳಕ್ಕೆಲ್ಲ ಆಗಲ್ಲ, ನೀನು ಧ್ಯಾನಕ್ಕೆ ಹೋಗಿದ್ಯಾ, ಬದಲಾಗಿದ್ಯಾ, ಅದೆಲ್ಲ ನಿಜ. ಅವನಲ್ಲಿ ಏಸು ಇದ್ದಾನೆ ಅಂತ ಹೇಳ್ಬಿಟ್ಟು ನೀನು ಅವನೆಲ್ಲ ಮನೆಯೊಳಗೆ ಸೇರಿಸ್ಬೇಡ. ಏಕೆಂದ್ರೆ ಇವರು ದೊಡ್ಡ ಪ್ಲಾಂಟೇಶನ್, ರಬ್ಬರ್ ಎಸ್ಟೇಟ್, ತುಂಬಾ 100 ಎಕರೆ ರಬ್ಬರ್ ಎಸ್ಟೇಟ್ ಇರುವಂತವರು, ದೊಡ್ಡ ವ್ಯಕ್ತಿ, ಗುರುತಿಸಲ್ಪಟ್ಟ ವ್ಯಕ್ತಿ. ಅಂತ ವ್ಯಕ್ತಿ ಒಂದು ಭಿಕ್ಷುಕನನ್ನ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನನ್ನ ಸ್ಟೇಟಸ್ ಏನಾಗ್ಬೇಕು ಅಂತ ಅಪ್ಪ ಬೊಬ್ಬೆ ಹಾಕಕ್ಕೆ ಶುರು ಮಾಡಿದ್ರು. ಮಗ ಹೇಳ್ದ, ನಿಮ್ಮ ಬಂಗ್ಲೋ ನನಗೆ ಬೇಡ, ನಿಮ್ಮ ಆಸ್ತಿ ಅಂತಸ್ತು ನನಗೆ ಬೇಡ, ನಿಮ್ಮ ಅಲ್ಲಿ ಹೊರಗಡೆ ಒಂದು ತೋಟದಲ್ಲಿ ಒಂದು ಮನೆ ಇದಲ್ಲ, ಆ ಮನೆ ಮತ್ತೆ ಸ್ವಲ್ಪ ಒಂದು 1/2 ಎಕರೆ ಜಾಗ ಕೊಡಿ ನನಗೆ, ಸಾಕು, ನಾನು ನೋಡ್ಕೊಳ್ತೀನಿ ಅಂದ. ಅಪ್ಪನಿಗೆ ಸಿಟ್ಟು ಬಂದು ಹೆಂಗಾದ್ರೂ ಹಾಳಾಗಿ ಹೋಗು ಅಂದ್ರು. ಇವನು ಆ ಭಿಕ್ಷುಕನನ್ನು ಕರ್ಕೊಂಡೋದ, ಅಲ್ಲಿ ಊಟ ಕೊಟ್ಟು ಸಾಕಕ್ಕೆ ಶುರು ಮಾಡ್ದ. ಇವನು ಅವ್ರನ್ನ ಸಾಕ್ಲಿಕ್ಕಾಗಿ ಅವನು ಹಂದಿಯನ್ನು ಸಾಕಕ್ಕೆ ಶುರು ಮಾಡ್ದ ಮೊದಲು. ಏಕೆಂತ ಹೇಳಿದ್ರೆ ಬಿಸ್ನೆಸ್ ಬೇಕಲ್ಲ, ಏಕೆಂದ್ರೆ ಇವ್ರನ್ನ ಸಾಕಬೇಕಲ್ಲ. ಹಂಗೆ ಕರ್ಕೊಂಡು ಬಂದ 300 ಜನರನ್ನ ಸಾಕ್ತಾ ಇರುವಂತಹ ಒಬ್ಬ ವ್ಯಕ್ತಿಯಾಗಿ ಮಾರ್ಪಟ್ಟ. ಆ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಅವರ ತಲೆ ಬೋಡಿಸ್ತಾರಲ್ಲ, ಅವರಿಗೆಲ್ಲ ನಾನು ಈಕ್ವಲ್ ಆಗಿರ್ಬೇಕು ಅಂತ ಅವನು ತಲೆ ಬೋಳಿಸ್ಕೊಂಡ. ಅವರಿಗೆಲ್ಲ ಬ್ಲೂ ಕಲರ್ದು, ನೀಲಿ ಬಣ್ಣದ ಯೂನಿಫಾರ್ಮ್ ಕೊಟ್ಟ. ಅವರೆಲ್ಲ ಯೂನಿಫಾರ್ಮ್ ಹಾಕೊಂಡಿರುವಾಗ ನಾನು ಯಾಕೆ ಇಷ್ಟು ಒಳ್ಳೆ ಬಟ್ಟೆ ಹಾಕ್ಬೇಕು ಅಂತ ಅವನು ಬಟ್ಟೆ ತೆಗೆದು ಅವರ ನೀಲಿ ಬಣ್ಣದ ಬಟ್ಟೆ ಯೂನಿಫಾರ್ಮ್ ಅನ್ನೇ ಇವನು ಹಾಕೊಂಡ. ಓನರು ಒಂದೇ ರೀತಿಯಲ್ಲಿ, ಆ ಸಂಸ್ಥೆಯ ಸಂಸ್ಥಾಪಕರು ಒಂದೇ ರೀತಿಯಲ್ಲಿ, ಅಲ್ಲಿ ಬಂದಿರುವಂತಹ ಆ ಮನಸ್ಥಿತಿ ಸರಿ ಇಲ್ಲದಂತಹ ವ್ಯಕ್ತಿಗಳು ಒಂದೇ ರೀತಿಯಲ್ಲಿ. ಯೇಸುವಿನ ಪ್ರೀತಿಯಿಂದ ತುಂಬಲ್ಪಟ್ಟಾಗ ಬದಲಾವಣೆ ಅಂದ್ರೆ ಹಾಗೆ ಪ್ರಿಯರೇ. ನಾನು ಯೇಸುವಿನ ಪ್ರೀತಿಯಲ್ಲಿ ತುಂಬಿದ್ದೀನಿ, ನಾನು ಯೇಸುವಿನ ಪ್ರೀತಿಯಲ್ಲಿ ತುಂಬಿದ್ದೀನಿ ಅಂತೇಳಿ ನೀನು ಹಸಿದವನಿಗೆ ಅನ್ನ ಹಾಕದೆ, ದಾಹಗೊಂಡವನಿಗೆ ನೀರು ಕೊಡದೆ, ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಡದೆ, ರೋಗಿಯಾಗಿರುವಾಗ ನೀನು ಸಂಧಿಸದೆ, ನೀನು ಅವರು ಸೆರೆಯಲ್ಲಿರುವಾಗ ನೀನು ಅವ್ರನ್ನ ಹೋಗಿ ಒಂದು ಸಾಂತ್ವನದ ಮಾತು ಹೇಳದೆ, ನೀನು ಏನು ಮಾಡದೆ ಯೇಸುವಿನ ಪ್ರೀತಿಯಿಂದ ತುಂಬಿದ್ದೀನಿ ಅಂದ್ರೆ ಆ ಪ್ರೀತಿ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ನಾನು ಯೇಸುವಿನ ಪ್ರೀತಿಯಿಂದ ತುಂಬಿಕೊಂಡಿದ್ದರೆ ನನ್ನಲ್ಲಿ ನಿನ್ನಲ್ಲಿ ಅದು ಕಾರ್ಯಗತವಾಗಬೇಕು, ಕಾರ್ಯಗತವಾಗಬೇಕು. ನಾನೇನು ಏನ್ ಹೇಳೋದು, ದೊಡ್ಡ ಸಂತಳ ದೊಡ್ಡ ಏನು ಅಲ್ಲ. ನಾನು ತುಂಬಾ ಬಲಹೀನೆ. ನನ್ನ ಶರೀರದಲ್ಲಿ ಯಾವಾಗಾದ್ರೂ ಆ ನೋವು ಈ ನೋವು ಅಂತೇಳಿ ನಾನು ಹೇಳ್ಕೊಂಡೇ ಇರ್ತೀನಿ. ನನಗೆ ಮನೆಯಲ್ಲಿ ತಮಾಷೆ ಮಾಡ್ತಾರೆ, ಸೋಮವಾರ ಸೊಂಟ ನೋವು, ಮಂಗಳವಾರ ಬೆನ್ನು ನೋವು, ಬುಧವಾರ ಕಾಲು ನೋವು, ಗುರುವಾರ ತಲೆನೋವು, ಹಂಗೆ ಎಲ್ಲ ನೋವುಗಳು. ಭಾನುವಾರ ಒಂದು ದಿನ ತಲೆಯಿಂದ ಕಾಲು ತನಕ ನೋವು ಅಂತ ತಮಾಷೆ ಮಾಡ್ತಾರೆ ನನ್ನ ಹಸ್ಬೆಂಡ್. ಅದ್ರ ಜೊತೆ ಬ್ರದರು ಕೂಡ ಸೇರ್ಕೊಳ್ತಾ ಇದ್ರು, ಇವತ್ತು ಯಾವ ನೋವೇ ನಿನಗೆ ಅಂತ. ಆ ರೀತಿ ಇದ್ದ ನಾನು, ನನ್ನ ತಮ್ಮ ಅಡ್ಮಿಟ್ ಆಗಿದ್ದಾಗ ಸುಮಾರು ವರ್ಷದ ಹಿಂದೆ ಅವನಿಗೆ ಆಕ್ಸಿಡೆಂಟ್ ಆಗಿ 1.5 ತಿಂಗಳು ಮಂಗಳೂರಲ್ಲಿ ಯಾವುದೋ ತೇಜಸ್ವಿನಿ ಹಾಸ್ಪಿಟಲಲ್ಲಿ ಇದ್ರು. ಯಾವುದೋ ಶೆಟ್ಟಿ ಇದ್ದಾರಲ್ಲ ಡಾಕ್ಟ್ರು, ಅವರ ಹಾಸ್ಪಿಟಲಲ್ಲಿ 1.5 ತಿಂಗಳು ನಾನೇ ಅವನನ್ನು ನೋಡ್ಕೊಂಡಿದ್ದು. ಮಧ್ಯೆ ಅಕ್ಕನ ಮಕ್ಕಳೆಲ್ಲ ಬಂದು ಹೋಗ್ತಾ ಇದ್ರು. ನನ್ನ ಮಕ್ಕಳಾಗ ತುಂಬ ಸಣ್ಣವರು. ನಾನು ಕೂಡ ಕ್ಯಾನ್ಸರ್ ಇದಾಗಿ ಯೂಟ್ರಸ್ ರಿಮೂವ್ ಆಗಿ ಆ ಟ್ರೀಟ್ಮೆಂಟಲ್ಲಿ ಇರುವ ಸಮಯದಲ್ಲಿ ಕೂಡ ನಾನು ಅವನ ಜೊತೆ ಇದ್ದೆ. ಆ ಬಲಹೀನತೆಯಲ್ಲೂ ದೇವರ ಕರುಣೆ ಇತ್ತು. ಅದೇ ರೀತಿಯಲ್ಲಿ ನನ್ನ ಹಸ್ಬೆಂಡಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಅವರು ಇಲ್ಲಿ ಮ್ಯಾಂಗ್ಳೂರಲ್ಲಿ KMC ಹಾಸ್ಪಿಟಲ್ ಇರುವಾಗ ಕೂಡ ಯಾರನ್ನೂ ನೋಡ್ಕೊಳ್ಳೋಕೆ ಬಿಡದೆ ನಾನೇ ಇದ್ದೆ. 22 ಎಷ್ಟೋ ದಿನ ಇದ್ರು, 22 ದಿನನೋ 1 ತಿಂಗಳು ಏನೋ ಇದ್ರು. ನಾನು ಅಷ್ಟು ದಿನಗಳು ನಾನು ಅವ್ರ ಜೊತೆಗೇನೆ ಇದ್ದೆ. ಅದೇ ರೀತಿಯಲ್ಲಿ ಈಗ ಬ್ರದರ್ TK ಜಾರ್ಜ್ ಅವರು 77 ದಿನ MICU ಅಲ್ಲಿ ಸೆಂಟ್ ಜಾನ್ಸ್ ಅಲ್ಲಿ ಇರುವಾಗ ಕೂಡ 3 ದಿನ ಮಾತ್ರ, ಒಂದು 2.5 ದಿನ ಅಂತ ಹೇಳ್ಬೋದು, ಅಷ್ಟು ದಿನ ಒಂದು ಬ್ಯಾಂಕ್ ಕೆಲಸ ಇತ್ತು. ಮಕ್ಕಳು ಫಾರಿನಲ್ಲಿ ಓದುವ ಕಾರಣ ನನಗೆ ಸ್ವಲ್ಪ ಬ್ಯಾಂಕ್ದು ಕೆಲಸ ಇರ್ತದೆ. ಆ ಕೆಲಸಕ್ಕೆ ಹೋಗಿ ನಾನು ಆಗಲೇ ಓಡಿ ಬಂದ್ಬಿಡ್ತಿದ್ದೆ. ನನ್ನ ಹತ್ರ ಅವರ ಸಹೋದರರೆಲ್ಲ ಹೇಳ್ತಿದ್ರು, ಅವರ ಚಿಕ್ಕ ಸಹೋದರ ಜೋಸ್ ಹೇಳ್ತಿದ್ರು, ಆರಾಮಾಗಿ ಬನ್ನಿ ಅಕ್ಕ, ಒಂದಿನ ರೆಸ್ಟ್ ಮಾಡಿ ಬನ್ನಿ, ಮನೆಯಲ್ಲಿ ಮಲಗಿ ಬನ್ನಿ, ಅಮ್ಮನ ಜೊತೆ ಇದ್ದು ಬನ್ನಿ ಅಂತ ಹೇಳ್ತಾ ಇದ್ರು. ಇಲ್ಲ, ನನಗೆ ಬ್ರದರ್ TK ಜಾರ್ಜ್ ಹತ್ರ ಬರ್ಬೇಕು ಅಂತ ಓಡಿ ಬಂದ್ಬಿಡ್ತಿದ್ದೆ. ಹಂಗೆ ಅಂದ್ರೆ ಆ ಬಲಹೀನತೆ ಅದು ಯಾಕೆ ನನಗೆ ಮಾಡಕ್ಕಾಯ್ತು ಅಂತ ಹೇಳಿದ್ರೆ, ಒಂದು ಯೇಸುವಿನ ಪ್ರೀತಿ,
ಯೇಸುವಿನ ಕರುಣೆ, ಆ ಪ್ರೀತಿಯಿಂದ ತುಂಬಲ್ಪಟ್ಟಾಗ, ಯೇಸುವಿನ ಕರುಣೆಯಲ್ಲಿ ತುಂಬಲ್ಪಟ್ಟಾಗ ನಮ್ಮ ಕಣ್ಣು ಮುಂದೆ ಕಾಣುವಂತಹ ಎಲ್ಲ ವ್ಯಕ್ತಿಗಳು ಯೇಸುಮಯವಾಗಿಯೇ ನಮಗೆ ಕಾಣ್ತಾರೆ ಪ್ರಿಯರೇ. ಆಗ ನಮಗೆ ಒಳ್ಳೆ ಕಾರ್ಯ ಮಾಡಲಿಕ್ಕೆ, ನಮ್ಮ ದೇಹದಲ್ಲಿ, ನಮ್ಮ ಶರೀರದಲ್ಲಿ ಎಷ್ಟೇ ಬಲಹೀನತೆಗಳಿದ್ರು ದೇವರು ನಮ್ಮನ್ನು ಬಲಪಡಿಸ್ತಾರೆ, ಯೇಸು ನಮ್ಮನ್ನು ಬಲಪಡಿಸ್ತಾರೆ. ಅದು ಯೇಸುವಿನ ಕರುಣೆ, ಅದು ಯೇಸುವಿನ ಕರುಣೆ. ನೀನು ಯೇಸು ಪ್ರೀತಿಯಿಂದ ತುಂಬು. ನೀನು ಬಾಯಲ್ಲಿ ಐ ಲವ್ ಯು ಹೇಳು. ಹಾಗೆ ನಾನು ಐ ಲವ್ ಯು ಹೇಳಿದೆ ಅಂತೇಳಿ ಪಕ್ಕದ ಮನೆಯ ಹುಡುಗಿಗೆ ಹೋಗಿ ಐ ಲವ್ ಯು ಅಂತೇಳಿ ಅವಳು 2 ಬಾರಿಸಿ ನಿನ್ನೆರಡು ಅಲ್ಲೂ ಹೋದ್ರೆ ನನ್ನ ಹತ್ರ ಬಂದು ಹೇಳ್ಬೇಡ. ಓಕೆ, ಆ ಐ ಲವ್ ಯು ಅಲ್ಲ, ಪರಿಶುದ್ಧವಾದ ಐ ಲವ್ ಯು, ಶಿಲುಬೆಯ ಮೇಲೆ ಯೇಸು ಕೊಟ್ಟ ಐ ಲವ್ ಯು. ಪರಿಶುದ್ಧವಾದ ಪ್ರೀತಿ, ಶಿಲುಬೆಯ ಮೇಲಿಂದ ಯೇಸು ಕೊಟ್ಟ ಪ್ರೀತಿ. ಎಲ್ಲವೂ ಯೇಸು ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ಪರಿಶುದ್ಧವಾದುದು, ಅದೆಲ್ಲ ಒಳ್ಳೆಯವಾದದ್ದು. ನೋಡಿ, ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಅದು ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಕೊನೆಯದಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿ ಅದು ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಏಕೆಂದ್ರೆ ಒಳ್ಳೆಯದಿಲ್ಲ ಅಂತ ನಾನು ನೀನು ಹೇಳಕ್ಕಿಲ್ಲ. ಏಕೆಂದ್ರೆ ಅವರ ಛಾಯೆಯಲ್ಲಿ, ಅವರ ರೂಪದಲ್ಲಿ, ಅವರ ಜೀವಶ್ವಾಸ ಊದಿ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ್ರು. ಓಕೆ, ಯೇಸುವಿನ ಮಕ್ಕಳು ನಾನು ನೀನಾಗಿರುವಾಗ ಬ್ಯಾಪ್ಟಿಸಮ್ ತೆಗೆದ ಪ್ರತಿಯೊಬ್ಬ ಕ್ರೈಸ್ತನಿಗೆ, ಕ್ರೈಸ್ತ ಮಗನಿಗೆ, ಕ್ರೈಸ್ತ ಮಗಳಿಗೆ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟ ನಾನು ನೀವು ಒಳ್ಳೆ ಕಾರ್ಯಗಳನ್ನು ಮಾಡಲೇಬೇಕು. ಇವತ್ತು ನಾವು ಸ್ವಾರ್ಥ ಪ್ರಪಂಚದಲ್ಲಿದ್ದೀವಿ. ನಾನು ನನ್ನ ಕುಟುಂಬ, ನಾನು ನನ್ನ ಗಂಡ, ನಾನು ನನ್ನ ಹೆಂಡತಿ, ನಾನು ನನ್ನ ಮಕ್ಕಳು, ನಾನು ನನ್ನ ತಂದೆ ತಾಯಿ, ನಾನು ನನ್ನ ಸಹೋದರ ಸಹೋದರಿ, ಇಷ್ಟೇ ಬಾವಿ ಕಪ್ಪೆಗಳ ಥರ. ಬನ್ನಿ ಹೊರಗಡೆ, ಬನ್ನಿ ಹೊರಗಡೆ. ನನ್ನ ಮಗಳು ಈಗ ಒಂದು ಡಾಕ್ಟ್ರ್, ನನ್ನ ಮಗ ಒಂದು ಇಂಜಿನಿಯರ್ ಕಮ್ ಸೈಂಟಿಸ್ಟ್. ಅವನು ಏರೋಸ್ಪೇಸಲ್ಲಿ ಇಂಜಿನಿಯರಿಂಗ್ ಕಮ್ ರಿಸರ್ಚ್ 2 ಮಾಡ್ತಾನೆ. ನನ್ನ ಮಗಳು MBBS ಮುಗಿಸಿ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ಈಗ ನವೆಂಬರ್ 8ಗೆ ರಿಜಿಸ್ಟ್ರೇಷನ್ ಎಕ್ಸಾಮ್, ಅದಾದಮೇಲೆ MD ಮಾಡಕ್ಕೆ ಹೋಗ್ತಾಳೆ. ಪ್ರಿಯರೇ, ಇನ್ನೊಂದು ಡಿಗ್ರಿ ಸಹ ಮಾಡ್ತಾ ಇದ್ದಾಳೆ, ಅದು ಕೂಡ ನವೆಂಬರ್ಲೇ ರಿಸಲ್ಟ್ ಬರುತ್ತೆ. ಪ್ರಿಯರೇ, ಅದೆಲ್ಲ ಮಾಡಿದ್ರಾಗ ಸಹ ನಾನು ಹೇಳೋದು, ಇನ್ನು ಸ್ವಲ್ಪ ದಿನದಲ್ಲಿ ನೀವು ಸೆಟ್ಲ್ ಆಗ್ತೀರಾ. ಎಲ್ಲರನ್ನ ಅಪ್ಪ ಅಮ್ಮ ಮಾತ್ರ ಬೆಳೆಸಿರ್ತಾರೆ. ನಿಮ್ಮಿಬ್ಬರನ್ನು ಅಪ್ಪ ಅಮ್ಮನ ಜೊತೆಗೆ ಇಡೀ ಪ್ರಪಂಚ ಗುರುತಿಸಲ್ಪಡುವಂತಹ, ಇಡೀ ಪ್ರಪಂಚಕ್ಕೆ ಸುವಾರ್ತೆ ಸಾರಿದಂತಹ ಬ್ರದರ್ TK ಜಾರ್ಜ್ ನಿಮಗೆ ಯೇಸುವಿನ ವಾಕ್ಯವನ್ನು ಕೊಟ್ಟಿರೋದು. ಏಕೆಂದ್ರೆ ನನ್ನ ಮಗ 2nd ಸ್ಟ್ಯಾಂಡರ್ಡ್ ಇರುವಾಗ ನಾವು ಬೆಂಗಳೂರಿಗೆ ಬಂದಿದ್ದು. ಆಗದಿಂದ ಬ್ರದರ್ TK ಜಾರ್ಜ್ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇದ್ರು. ಬರುವಾಗೆಲ್ಲ ನನ್ನ ಮಗ ಬ್ರದರ್ ಜೊತೆನೇ ಮಲ್ಕೊಳ್ಳೋದು. ಅವ್ರು ಯಾವಾಗ್ಲೂ ಹೇಳ್ತಿದ್ರು, ನನ್ನ ಜೊತೆ ಯಾರಿಷ್ಟು ತನಕ ಮಲಗಿಲ್ಲ ನಿನ್ನ ಮಗನ ಬಿಟ್ರೆ ಅಂತ. ಅವನಿಗೆ ಬ್ರಾಂಕೈಟಿಸ್ ಅಲರ್ಜಿ ಇತ್ತು. ಯಾವಾಗ್ಲೂ ICU ಅಲ್ಲಿ ವೀಸಿಂಗ್ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆಗ್ತಿದ್ದ ಸೆಂಟ್ ಜಾನ್ಸ್ ಅಲ್ಲೇ ತುಂಬಾ ಸಲ. ಹಾಗಾಗಿ ಅವನು ಓದಲ್ಲಿ ಎಲ್ಲ ತುಂಬಾ ಅಂದ್ರೆ ಓದದೇ ಇಲ್ಲ. ಅವನು ಜಸ್ಟ್ ಪಾಸ್ ಆದ್ರೆ ನನಗೆ ಲಾಟ್ರಿ ಹೊಡೆದಂಗೆ. ಹಂಗೆ ಇದ್ದಂತಹ ಹುಡುಗನ ಪಾಸಿಟಿವ್ ಅಲ್ಲಿ ಬ್ರದರ್ ತುಂಬಿ 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 ಎಲ್ಲ ಆಗುತ್ತೆ. ಡಾಕ್ಟರ್ಸ್ ಹೇಳ್ತಿದ್ರು, ಐಸ್ ಕ್ರೀಮ್ ಕೊಡ್ಬೇಡ, ಚಾಕ್ಲೇಟ್ ಕೊಡ್ಬೇಡ, ಜ್ಯೂಸ್ ಕೊಡ್ಬೇಡ. ಬ್ರದರ್ ಬಂದಾಗಲ್ಲ ಇವನಿಗೆ ಹಬ್ಬ. ದೊಡ್ಡ ದೊಡ್ಡ ಬಾಟ್ಲ್ ಜ್ಯೂಸ್, ದೊಡ್ಡ ದೊಡ್ಡ ಚಾಕ್ಲೇಟ್, ದೊಡ್ಡ ದೊಡ್ಡ ಐಸ್ ಕ್ರೀಮ್ ಡಬ್ಬ, ಫ್ಯಾಮಿಲಿ ಪ್ಯಾಕೆಟ್ ತಿನ್ನು ಮಗ, ಏನೂ ಆಗಲ್ಲ. ಹಂಗೆ ಪಾಸಿಟಿವ್ ಅಲ್ಲಿ. ನನಗೆ ಸಿಟ್ಟು ಅಂದ್ರೆ ಸಿಟ್ಟು, ಪುನಃ ಎಲ್ಲಾದ್ರೂ ಅಡ್ಮಿಟ್ ಆಗ್ತಾನೋ ಅಂತ ಹೇಳಿ ಒಂದು ಭಯ ನಂಗೆ. ಆದ್ರೆ ಆ ಪಾಸಿಟಿವ್ ಅಲ್ಲಿ ಬೆಳೆಸಿ ಬೆಳೆಸಿ, ಆ ಪಾಸಿಟಿವ್ ಬೆಳೆಸೋದ್ರ ಜೊತೆಗೆ ಅವನು 10th ಮುಗಿಯುವಷ್ಟರಲ್ಲಿ 3 ಸಲ ಫುಲ್ ಬೈಬಲ್ ಓದಿಸಿದ್ದಾರೆ ಬ್ರದರ್ ಅವನ ಕೈಯಿಂದ. 3 ಸಲ ಫುಲ್ ಬೈಬಲ್ ಓದಿಸಿದ ನನ್ನ ಮಗ. ಎಷ್ಟು ದೇವರು ಆಶೀರ್ವದಿಸಿದ್ರಂದ್ರೆ, ಓದುದ ದೇವರು ಅವನನ್ನು ಕರುಣೆಯಿಂದ ತುಂಬಿಸಿ ಆಸ್ಟ್ರೇಲಿಯಾದಲ್ಲಿ ನಂಬರ್ 1 ಕಾಲೇಜ್ UNSW ಅಲ್ಲಿ ಅವನು ಸೇರ್ಕೊಂಡು 3 ಸಲ ನಾಸಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಅವನ ತಂಡಕ್ಕೆ 3 ಸಲ ಫಸ್ಟ್ ಪ್ರೈಸ್ ಬಂತು. ಇವತ್ತು ಅವನು ಒಂದು ಒಳ್ಳೆ ಇನ್ನೇನು ಕಾಲೇಜಿನ ಇದು ಹಂತ ಮುಗಿಯುವ ಹಂತಕ್ಕೆ ದೇವರು ಅವನನ್ನು ಆಶೀರ್ವದಿಸಿದ್ರು. ಅದೇ ರೀತಿಯಲ್ಲಿ ನನ್ನ ಮಗಳು ಕೂಡ, ಅವಳು ಚಿಕ್ಕದ್ರಿಂದಲೇ ಮಾಸಿಗೆ ಹೋಗೋದು. ಬ್ರದರ್ ಯಾವಾಗ್ಲೂ ಹೇಳೋದು, ನೀನೊಂದು ದೇವದೂತೆ ಕಣೆ, ನನ್ನ ಮುದ್ದಿನ ಮಗಳು ನೀನು ದೇವದೂತೆ ಅಂತ. ಯಾವಾಗ್ಲೂ ಹಾಗೆ ನೀನು ಮಾಸಿಗೆ ಎದ್ದು ಹೋಗು ಜಿನ್ನಿ, ಆ ಬಲಿಪೂಜೆಯಲ್ಲಿ ನಿನಗೆ ಶಕ್ತಿ ಸಿಗುತ್ತೆ. ಹಾಗೆ ಮಾಡಿ ಮಾಡಿ ಬೆಳೆಸಿದ ನನ್ನ ಮಕ್ಕಳು ಇವತ್ತು ಅವ್ರನ್ನ ನಾನು ಯಾವುದೇ ಕೌನ್ಸಿಲಿಂಗ್ ಕೋರ್ಸಿಗೆ ಕಳಿಸಿಲ್ಲ, ಏನು ಮಾಡಿಲ್ಲ. ಇವತ್ತು ಯಾರಾದ್ರೂ ಒಂದು ಡಿಪ್ರೆಷನ್ ಅಲ್ಲಿ ಇದ್ರೆ ಅವ್ರ ಹತ್ರ ಬಂದು ಮಾತಾಡಿ ಅವರು ಸಾಂತ್ವನ ಕೊಡುವಾಗ ಇವತ್ತು ಅವರು ಸರಿ ಆಗ್ತಾ ಇದ್ದಾರೆ. ಯಾರಾದ್ರೂ ಹೆಲ್ಪ್ ಇದ್ರೆ ನಾನೇ ಕಷ್ಟದಲ್ಲಿ ಹಣ ಕಳಿಸೋದು. ಓಕೆ, ಏನೋ ಒಂದು ಸಾಲ ಮಾಡಿ ಸೋಲ ಮಾಡಿ ಏನೋ ಒಂದು ಮಾಡಿ ಅವರಿಗೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಹಣ ಕಳಿಸುವಾಗ ನನ್ನ ಮಗ ಅವಳ ಫ್ರೆಂಡ್ ಫೀಸ್ ಕಟ್ಟಿಲ್ಲ ಅಂತೇಳಿ ನಾನು ಕಳಿಸಿದ ಹಣದಲ್ಲಿ ಅರ್ಧ ಅವಳಿಗೆ ಕೊಟ್ಟುಬಿಟ್ಟ. ನಾನು ಕೇಳಿದೆ, ಯಾಕೆ ನಿನಗೆ ಹಣಕ್ಕೆ ಏನು ಮಾಡ್ತೀಯ? ಮಮ್ಮಿ, ದೇವರು ಏನಾದರೂ ಮಾಡ್ತಾರೆ. ಅವಳು ತುಂಬ ಅಳ್ತಾ ಇದ್ಲು, ನೀವು ತಾನೇ ಹೇಳಿದ್ದು ಕೊಟ್ಟವನಿಗೆ ಕೊರತೆ ಆಗೋದಿಲ್ಲ ಅಂತ, ಅದಕ್ಕೆ ನಾನು ಕೊಟ್ಟೆ. ಅದರ ಆಶೀರ್ವಾದ ಇನ್ನೊಂದು ಫ್ರೆಂಡ್ ಬಂದು ನಾನು ಏನು ಕೊಟ್ಟಿದ್ದೀನೋ ಅಂದರೆ ಆ ಹುಡುಗಿಗೆ ಇವನು ಏನು ಸಹಾಯ ಮಾಡಿದ್ನೋ ಅದು ವಾಪಸ್ ಕೊಟ್ಟ. ಹಾಗೆ ಪ್ರಿಯರೇ, ಮಕ್ಕಳನ್ನ ಸಹ
ಪ್ರೀತಿಯಲ್ಲಿ ಬೆಳೆಸಿ, ಸ್ಪರ್ಶಿಸಿ ಬೆಳೆಸಿ. ಸ್ಪರ್ಶಿಸಿ ಪ್ರೀತಿ ಮಾಡಿ ಮಕ್ಕಳನ್ನ. ತಂದೆ ತಾಯಿ ಸ್ಪರ್ಶಿಸಿ ಪ್ರೀತಿ ಮಾಡುವಾಗ ಇನ್ನೊಂದು ಸ್ಪರ್ಶ ಹುಡ್ಕೊಂಡು ನಮ್ಮ ಮಕ್ಕಳು ಹೋಗಲ್ಲ. ಆ ಸ್ಪರ್ಶಿಸಿ ಪ್ರೀತಿ ಮಾಡೋದ್ರ ಜೊತೆಗೆ ಒಳ್ಳೆದನ್ನ ಹೇಳಿಕೊಡಿ, ದೇವರ ಪ್ರೀತಿಯನ್ನು ಹೇಳಿಕೊಡಿ, ಪರಪ್ರೀತಿಯನ್ನು ಹೇಳಿಕೊಡಿ. ಪರಪ್ರೀತಿ ಹೇಳಿಕೊಟ್ಟು ಬೇರೆ ಪ್ರೀತಿಗೆ ಅವರು ಹೋಗಬಾರ್ದು. ಆ ಪ್ರೀತಿ ಪರಿಶುದ್ಧತೆಯ ಪ್ರೀತಿ ಆಗಿರ್ಬೇಕು. ಕೊಡ್ಲಿಕ್ಕೆ ಹೇಳಿಕೊಡಿ. ಮಕ್ಕಳ ಕರಗಳು ಕೊಡುವ ಕರಗಳಾಗಲಿ. ಕೊಟ್ಟವನಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ಪ್ರಿಯರೇ. ನಾನು ನನ್ನ ಮಕ್ಕಳಿಗೆ ಹೇಳೋದೊಂದೇ, ನಿಮಗೆ 10 ರೂಪಾಯಿ ದೇವರು ಒಂದು ಸ್ಯಾಲರಿ ಆಗಿ ಕೊಟ್ರೆ ಅದರಲ್ಲಿ 6 ರೂಪಾಯಿ ನಿಮ್ಮದು, 4 ರೂಪಾಯಿ ನಿಮ್ಮದಲ್ಲ. ದಶಮ ಭಾಗ ಕೊಡುವಂತ ದೇವರು ವಾಕ್ಯ ಹೇಳುತ್ತೆ. ಆದ್ರೆ ನಾನು ಒಂದು ತಾಯಿಯಾಗಿ ಹೇಳ್ತಾ ಇದ್ದೀನಿ, 3/4 ಭಾಗ ನೀನು ಕೊಟ್ಟು ಬಿಡು, ಏನು ಆಗಲ್ಲ. ನಿನ್ನ ಅವಶ್ಯಕತೆಗೆ ಮೀರಿ ನಿನ್ನ ಹತ್ರ ಇದ್ರೆ ಅದು ನಿಂದಲ್ಲ, ಅದು ಬೇರೆಯವರದು. ಮದರ್ ತೆರೇಸಾ ಹೇಳ್ತಾರೆ, ಒಂದು ಸಹೋದರ ಒಂದು ಸಹೋದರಿ ಇವತ್ತು ಹಸಿವಿನಿಂದ ಸಾಯ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ದೇವರಲ್ಲ, ನಾವು ಕೂಡಿಸಿಟ್ಟು ಅವರ ಹಸಿವನ್ನು ನೀಗಿಸದೆ ಇರುವುದೇ ಅವರ ಸಾವಿಗೆ ಕಾರಣ, ಅವರ ಸಾವಿಗೆ ಕಾರಣ. ಪ್ರಿಯರೇ, ನಾನು ಒಂದು ಹೇಳ್ತೀನಿ, ಮೆಡಿಕಲ್ ಅಂತ ಯಾರಾದರೂ ನಿನ್ನ ಮುಂದೆ ರೋಗಿಯಾಗಿ ಬಂದ್ರೆ ಅವರಿಗೆ ನಿನ್ನ ಕೈಲಾದ ಸಹಾಯ ಮಾಡು. ನಾನು ಹಸಿದಿದ್ದೀನಿ, ನನಗೆ ಊಟ ಇಲ್ಲ ಅಂತ ಹೇಳಿ ಯಾರಾದರೂ ನಿನ್ನ ಮುಂದೆ ಬಂದ್ರೆ ಅವರಿಗೆ ಊಟ ಕೊಡು. ಆ ಊಟದ ಖರ್ಚು ನೋಡ್ಕೊ ನೀನು. ನಿನ್ನ ಮುಂದೆ ಯಾವುದಾದರೂ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಕೈ ಚಾಚಿದ್ರೆ ನೀನು ಇಲ್ಲ ಅಂತ ಹೇಳ್ಬೇಡ. ನಿನ್ನ ಕೈಯಿಂದ ಏನಾಗುತ್ತೋ ಅದನ್ನು ಕೊಡು. ಇವತ್ತು ನನ್ನ ಮಕ್ಕಳು ಚೆನ್ನಾಗಿ ಓದಿ ಇವತ್ತೊಂದು ಸ್ಥಾನಕ್ಕೆ ತಲುಪುತ್ತಾ ಇದ್ದಾರೆ ಅಂದರೆ ಅದು ಅನೇಕರ ಸಹಾಯ. ಅವರೆಲ್ಲರಿಗೂ ಯೇಸು ನಾಮದಲ್ಲಿ ನಾನು ಕೈ ಮುಗಿತೀನಿ. ಅದಕ್ಕೆ ನಾನು ನನ್ನ ಮಕ್ಕಳ ಹತ್ರ ಹೇಳೋದು, ಇವತ್ತು ನಾವು ಈ ಸೊಸೈಟಿಯಿಂದ ಸಹಾಯ ಪಡೆದು ಇವತ್ತೊಂದು ಮಟ್ಟಕ್ಕೆ ದೇವರು ನಮ್ಮನ್ನು ತಲುಪಿಸಿದ್ದಾರೆ, ಯೇಸು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆ ಏನು ತೆಕ್ಕೊಂಡಿದ್ದೀವೋ ಈ ಲೋಕದಲ್ಲಿ ಪ್ರೀತಿಯ ಒಂದು ಋಣ ಬಿಟ್ಟು ಬೇರೆ ಏನು ತೆಕೊಂಡು ಹೋಗ್ಬಾರ್ದು, ಬೇರೆ ಏನು ತೆಕೊಂಡು ಹೋಗ್ಬಾರ್ದು. ಬ್ರದರ್ ಟಿ.ಕೆ. ಜಾರ್ಜನ ನಾನು ನೋಡಿದ್ದೆ, ಅವ್ರನ್ನ ಯಾರಾದ್ರೂ ಹೊಡೆದ್ರು ಬೈದ್ರು ಏನೇ ಮಾಡ್ಲಿ ಪ್ರಿಯರೇ, ಏನು ಚೀತು ಅಂತ ಉಗಿಲಿ, ಅವರು ನಂದೇ ತಪ್ಪಪ್ಪ, ಸಾರಿ, ನಾನು ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಬಿದ್ದು ಬಿಡ್ತಾರೆ. ಎಲ್ಲರ ಹತ್ರನೂ ಸಾರಿ ಕೇಳ್ತಾರೆ, ಯಾರ ಮೇಲೆ ದ್ವೇಷ ಇಲ್ಲ. ಅವ್ರನ್ನ ಯಾರಾದ್ರೂ ಬೈದ್ರೆ ಅವ್ರ ಜೊತೆ ಇರುವ ನನಗೆ ಸತ್ಯನಿಗೆಲ್ಲ ಸಿಟ್ಟು ಬರುವಾಗ ಅವ್ರು ಹೇಳಿದೆ, ಹೋಗ್ಲಿ ಬಿಡು, ಏನು ಒತ್ಕೊಂಡು ಹೋಗ್ತೀವಿ, ಏನು ಒತ್ಕೊಂಡ್ ಬರ್ತೀವಿ, ಹೋಗ್ಲಿ ಬಿಡು, ಐ ಲವ್ ಯು. ಅವ್ರನ್ನ ಹೋಗಿ ಅಪ್ಪಿಕೊಂಡು ಪ್ರೀತಿ ಮಾಡಿ ಐ ಲವ್ ಯು. ಅವ್ರನ್ನ ಚೀತು ಅಂತ ಉಗಿಲಿ, ಅವ್ರನ್ನ ಅಪ್ಪಿಕೊಂಡು ಪ್ರೀತಿ ಮಾಡಿ ಐ ಲವ್ ಯು. ಅವರಿಂದ ನಾನು ತುಂಬ ಕಲಿತೆ. ಅವರ ಮಗಳಾಗಿ ನಾನು ತುಂಬ ಕಲಿತೆ. ಅವರಿಂದ ಒಂದು ತಾಳ್ಮೆ ಕಲಿತೆ, ಒಂದು ಪ್ರೀತಿ ಕಲಿತೆ. ನಾನು ತುಂಬ ಸಿಡುಕಿ ಆಗಿದ್ದೆ ಮೊದಲು. ಮಡಿಕೇರಿಲಿರುವಾಗ ನನಗೆ ತುಂಬ ಸಿಟ್ಟು ಜಾಸ್ತಿ. ಆದರೆ ಅದರಿಂದೆಲ್ಲ ದೇವರು ಬಿಡಿಸ್ಕೊಂಬಂದರು. ಬ್ರದರ್ ಟಿ.ಕೆ. ಜಾರ್ಜನ ನೋಡಿ ಯೇಸು ಅವರ ಕರುಣೆಯಿಂದ ನನ್ನನ್ನು ತುಂಬಿಸಿದ್ರು. ಪ್ರಿಯರೇ, ಇವತ್ತು ನಿಮ್ಮ ಮುಂದೆ ಮಂಜುಳಾ ಜಾಯಿ ನಿಂತಿರೋದು, ನಿಜವಾಗಿ ಹೇಳ್ತೀನಿ, ಎಲ್ಲರನ್ನ ಪ್ರೀತಿ ಮಾಡಿ ಪ್ರಿಯರೇ. ಆ ಪ್ರೀತಿಯನ್ನು, ಯೇಸುವಿನ ಪ್ರೀತಿಯನ್ನು ಅನುಭವಿಸಿದ ಕಾರಣನೇ ಇವತ್ತು ನನಗೆ 1863 ಮಕ್ಕಳನ್ನ, ತಾಯಿಯ ಗರ್ಭದಲ್ಲಿ ಸಾಯುವಂತ ಮಕ್ಕಳನ್ನ ಉಳಿಸ್ಲಿಕ್ಕಾಗಿದ್ದು. ಇಲ್ಲ ಹೋಗ್ಲಿ ಬಿಡು, ನನಗೇನು ಬೇಕು ಅಂತ ಇದ್ರೆ, ನನಗೇನು ಕಡಿಮೆ ಸಮಸ್ಯೆಗಳಿಲ್ಲ, ನನಗೆ ತುಂಬಾ ಸಮಸ್ಯೆಗಳಿದೆ, ನನಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ಆದ್ರೂ ಕುಟುಂಬ ಇದ್ರು, ಗಂಡ ಇದ್ರು, ಮಕ್ಕಳಿದ್ರು, ನಾನು ಇದರಿಂದ ಓಡ್ತಾ ಇದ್ದೀನಿ ಅಂದ್ರೆ ಆ ಯೇಸುವಿನ ಪ್ರೀತಿಯನ್ನು ನಾನು ಅನುಭವಿಸಿದ್ದೀನಿ. ಆ ಪ್ರೀತಿಯನ್ನು ಈ ಲೋಕಕ್ಕೆ ಕೊಡಬೇಕು, ಆ ಪ್ರೀತಿಯನ್ನು ಈ ಲೋಕಕ್ಕೆ ಕೊಡಬೇಕು. ಒಂದು ದಿನ ನಾನು ಮೇಲೆ ಹೋಗುವಾಗ, ನೀನು ಏನು ಮಾಡಿದೆ, ನಿನಗೆ ನಾನು ಅನೇಕ ಫಲಗಳನ್ನು ಕೊಟ್ಟಿದ್ದೆಲ್ಲ ಮಂಜು, ನೀನು ಏನು ಮಾಡಿದೆ ಅಂತ ದೇವರು ಕೇಳಿದ್ರೆ, ಏನು ಮಾಡಿಲ್ಲ ಸ್ವಾಮಿ, ನಾನು 2 ಮಕ್ಕಳನ್ನ ಚೆನ್ನಾಗಿ ಓದಿಸ್ದೆ, ಅವ್ರನ್ನ ಸೆಟ್ಲ್ ಮಾಡಿದೆ, ನನ್ನ ಗಂಡನ ಜೊತೆ ಆಹಾ ಓಹೋ ಅಂತ ಜೀವನ ಮಾಡಿ ಇವತ್ತು ನಾ ಬಂದೆ ಅಂತ ನಾನು ಹೇಳ್ಬಾರ್ದಲ್ಲ, ಬರಿಗೈಯಲ್ಲಿ ಹೋಗಬಾರ್ದಲ್ಲ. ಯೇಸುವಿನ ಪ್ರೀತಿಯನ್ನು ಅನುಭವಿಸಿದೆ ನಾನು, ಆ ಯೇಸುವಿನ ಪ್ರೀತಿಯನ್ನು ಲೋಕಕ್ಕೆ ಕೊಟ್ಟಿದ್ದೀನಿ. ನೀವು ನನಗೆ 73 ಪುಸ್ತಕದ ಬೈಬಲ್ ಅನ್ನು ಕೊಟ್ರಿ, ಆ ಬೈಬಲ್ನ ನಾನು ಲೋಕಕ್ಕೆ ಕೊಟ್ಟಿದ್ದೀನಿ. ನನಗೆ ಒಂದು ಕಾರ್ಯವನ್ನು ನೀವು ನಿರ್ವಹಿಸಿದ್ರಿ, ಅನೇಕ ಮಕ್ಕಳನ್ನ, ತಾಯಿಯ ಗರ್ಭದಲ್ಲಿ ಸಾಯುವ ಮಕ್ಕಳನ್ನ ಉಳಿಸ್ಲಿಕ್ಕೆ. ಆ ಮಕ್ಕಳನ್ನ ನಾನು ಉಳಿಸಿದ್ದೀನಿ ನಿಮ್ಮ ನಾಮದಲ್ಲಿ ಯೇಸುವೆ, ನಿಮ್ಮ ಕರುಣೆಯಿಂದ ಯೇಸುವೆ. ಇಷ್ಟು ನನ್ನ ಕೈಯಿಂದ ಮಾಡಕ್ಕಾಯ್ತು ಯೇಸುವೆ. ಇನ್ನು 30ರಷ್ಟು 60ರಷ್ಟು ಫಲ ಕೊಡೋದಿದ್ರು 10ರಷ್ಟು ಫಲ ಕೊಟ್ಟಿದ್ದೀನಿ ಸ್ವಾಮಿ, ನನ್ನನ್ನು ಸೇರಿಸ್ಕೊ ಅಂತೇಳಿ ಅವ್ರಿಗೆ ಅಡ್ಡ ಬೀಳ್ಬೋದಲ್ವಾ. ಅದಕ್ಕಾಗಿ ಆ ಸ್ವರ್ಗ ಸಾಮ್ರಾಜ್ಯದ ಮಹಿಮಾ ಪದವಿಗಾಗಿ ಎಲ್ಲರಲ್ಲಿಯೂ ಪ್ರೀತಿಯನ್ನು ತೋರಿಸ್ತಾ, ಎಲ್ಲರನ್ನು ಯೇಸುವಿನ ಪ್ರೀತಿಯಡೆಗೆ ಸಾಗಿಸ್ತಾ ಓಡ್ತಾ ಇದ್ದೀನಿ. ಪ್ರಿಯರೇ, ನನಗೆ ನೀವು ಸಪೋರ್ಟ್ ಮಾಡಿ, ಪ್ರಾರ್ಥಿಸಿ, ಆ ಯೇಸುವಿನ ಪ್ರೀತಿಯನ್ನು ತುಂಬಿಕೊಳ್ಳಕ್ಕಾಗಿ 2 ಕಣ್ಣುಗಳನ್ನು ಮುಚ್ಚಿ 2 ಕರಗಳನ್ನು ಎದೆ ಮೇಲೆ ಇಟ್ಟು ಪ್ರಾರ್ಥಿಸುವ. ಯೇಸುವೆ, ನಿಮ್ಮ ಕರುಣೆಯಿಂದ ತುಂಬಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ, ಕೃಪೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವಾದದ ಸುರಿಮಳೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ ಯೇಸುವೆ.
ಎಲ್ಲ ದ್ವೇಷ ಅಸೂಯೆ ಶಕ್ತಿಗಳು, ಪ್ರೀತಿಸಲಕ್ಕಾಗಲಾದಂಥ ಅವಸ್ಥೆಗಳು, ಎಲ್ಲ ನೋವು ನಿರಾಶೆ ವೇದನೆಗಳು, ದುಃಖ ದಾರಿದ್ರ್ಯಗಳು ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಿಡಿಯೋ ವೀಕ್ಷಿಸುವ, ಈ ವಿಡಿಯೋ ಶೇರ್ ಮಾಡುವ ಸರ್ವ ಮಕ್ಕಳ ಮೇಲೆ ಇಳಿದು ಹೋಗಲಿ ಸ್ವಾಮಿ. ಎಲ್ಲ ಕೆಟ್ಟದುಗಳು ಬಿಟ್ಟು ಸುಟ್ಟು ಬೂದಿ ಆಗಲಿ. ಗಂಡ ಹೆಂಡತಿಯಲ್ಲಿ ಪ್ರೀತಿ ಹೆಚ್ಚಾಗಲಿ, ತಂದೆ ತಾಯಿಯಲ್ಲಿ ಪ್ರೀತಿ ಹೆಚ್ಚಾಗಲಿ, ಮಕ್ಕಳು ತಂದೆ ತಾಯಿಯಲ್ಲಿ ಪ್ರೀತಿ ಹೆಚ್ಚಾಗಲಿ, ಸಹೋದರ ಸಹೋದರಿಯರಲ್ಲಿ ಪ್ರೀತಿ ಹೆಚ್ಚಾಗಲಿ, ನೆರೆ ಹೊರೆಯವರಲ್ಲಿ ಪ್ರೀತಿ ಹೆಚ್ಚಾಗಲಿ, ಕೆಲಸ ಮಾಡುವ ಜಾಗದಲ್ಲಿ ಪ್ರೀತಿ ಹೆಚ್ಚಾಗಲಿ. ಎಲ್ಲ ಪ್ರೀತಿಯು ಪರಿಶುದ್ಧವಾದ ಪ್ರೀತಿಯಾಗಿ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನಿಮ್ಮ ಕೃಪೆ ಇಳಿದು ಬರಲಿ. ಇಡೀ ಪ್ರಪಂಚ ಯೇಸುವೆ ಯೇಸುಮಯವಾಗಿ ಪ್ರೀತಿ ಐಕ್ಯತೆಯಲ್ಲಿ ತುಂಬಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಎಲ್ಲ ಯುದ್ಧ ಕಲಹ ಕಚ್ಚಾಟಗಳು ಯೇಸು ನಾಮದಲ್ಲಿ, ಯೇಸು ರಕ್ತ ವಾಕ್ಯದ ಶಕ್ತಿಯಲ್ಲಿ ಬಿಟ್ಟು ಸುಟ್ಟು ಬೂದಿ ಆಗಲಿ. ಯುದ್ಧ ಮಾಡಲು ಪ್ರೇರೇಪಿಸುವ ಎಲ್ಲ ದುರಾತ್ಮನ ಶಕ್ತಿಗಳು ಯೇಸುವಿನ ಶಿಲುಬೆಗೆ ಜಡಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ಯಾಲೆಸ್ತೀನ್, ಇಸ್ರಾಯೇಲ್ ದೇಶದ, ಅರಬ್ ದೇಶದ ಎಲ್ಲ ಯುದ್ಧಗಳು ನಿಂತು ಹೋಗಲಿ ಸ್ವಾಮಿ. ಯುಕ್ರೇನ್ ರಷ್ಯಾದ ಯುದ್ಧ ನಿಂತು ಹೋಗಲಿ ಯೇಸುವೆ. 3ನೇ ಮಹಾಯುದ್ಧ ನಡೆಯದೇ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಯುದ್ಧ ದಾಹಗಳು ಸುಟ್ಟು ಭಸ್ಮವಾಗಲಿ, ಪ್ರೀತಿ ಹೆಚ್ಚಾಗಲಿ, ಕರುಣೆ ಹೆಚ್ಚಾಗಲಿ ಯೇಸುವೆ. ಎಲ್ಲ ಕೆಟ್ಟದುಗಳು ಯೇಸು ನಾಮದಲ್ಲಿ ಭಸ್ಮವಾಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆ, ಯೇಸುವಿನ ಆಶೀರ್ವಾದ, ಯೇಸುವಿನ ಪ್ರೀತಿ ತುಂಬಿ ಹರಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಮ್ಮ ಮಾತಿಯಾದಕ್ಕಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೆ, ದೂತರೆ, ಬ್ರದರ್ ಟಿ ಕೆ ಜಾರ್ಜ್ ಅವರೇ, ನಮ್ಮೆಲ್ಲರಿಗಾಗಿ ಯೇಸುಮಯದಲ್ಲಿ ತುಂಬಿಕೊಳ್ಳಲು, ಯೇಸುವಿನ ಪ್ರೀತಿಯಲ್ಲಿ ತುಂಬಲು, ಆ ಯೇಸುವಿನ ಪ್ರೀತಿಯನ್ನು ಸರ್ವರಿಗೆ ಹಂಚಿಕೊಳ್ಳುವ ಕೃಪೆಗಾಗಿ ಪ್ರಾರ್ಥಿಸಿರಿ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದ ನೊಂದುಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಬ್ರದರ್ ಟಿ ಕೆ ಜಾರ್ಜ್ ಮಗಳಾಗಿ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊ ಲೈಫರ್.